ಕೋಸ್ಟಲ್ ವುಡ್ನ ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ಒಂದು ಕಾದಿದೆ. ಕೊರೋನಾ ನಂತರ ಹೊಟ್ಟೆ ತುಂಬಾ ನಗಲೇ ಇಲ್ಲ ಅನ್ನೋರಿಗೆ ಈಗ ಕೋಸ್ಟಲ್ ವುಡ್ ನಗಿಸೋದಿಕ್ಕೆ ಸಜ್ಜಾಗಿದೆ. ಗಿರ್ಗಿಟ್ ಚಿತ್ರದ ಮೂಲಕ ಎಲ್ಲಾ ಸಿನಿ ಪ್ರೇಕ್ಷಕರ ಮನಸ್ಸು ಗೆದ್ದ ನಾಯಕ ನಟ ರೂಪೇಶ್ ಶೆಟ್ಟಿ ಅಭಿನಯದಲ್ಲಿ ಮತ್ತೊಂದು ಹೊಸ ಚಿತ್ರ ಬಿಡುಗಡೆಯಾಗಲು ಸಜ್ಜಾಗಿದೆ. ಫೆಬ್ರವರಿ 19ರಂದು ಕರಾವಳಿಯ ಚಿತ್ರಮಂದಿರಗಳಲ್ಲಿ ಕೋಸ್ಟಲ್ ವುಡ್ನ ಬಹುನಿರೀಕ್ಷಿತ ಚಿತ್ರ ಗಮ್ಜಾಲ್ ತೆರೆ ಕಾಣಲಿದೆ. ರೂಪೇಶ್ ಶೆಟ್ಟಿ ಅವರು ಬರೆದಿರುವ ಚಿತ್ರಕ್ಕೆ ಪ್ರಸನ್ನ ಶೆಟ್ಟಿ ಸಂಭಾಷಣೆಯನ್ನ ಬರೆದಿದ್ದಾರೆ. ಇನ್ನು ಕೋಸ್ಟಲ್ ವುಡ್ನ ನಿರೀಕ್ಷಿತ ಹಾಸ್ಯ ಕಲಾವಿದರಾದ ನವೀನ್ ಡಿ ಪಡೇಲ್, ಅರವಿಂದ ಬೋಳಾರ್, ಭೋಜರಾಜ್ ವಾಮಂಜೂರು, ಉಮೇಶ್ ಮಿಜಾರ್, ಪ್ರಸನ್ನ ಶೆಟ್ಟಿ, ಸಂದೀಪ್ ಶೆಟ್ಟಿ ಸೇರಿದಂತೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಲಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸ್ತಬ್ಧವಾಗಿದ್ದ ಕರಾವಳಿಯ ಚಿತ್ರಮಂದಿರಗಳು ಗಮ್ಜಾಲ್ ಮೂಲಕ ತೆರೆ ಕಾಣಲು ಸಿದ್ಧವಾಗಿದೆ. Arbo. I am Detective Arun. I am Detective Boj. We are Detective Arbos. Discow. ಅತ್ತೆ ನಿಕ್ಲು ಇಡೆ ಮಟ್ಟ ಸೈಕಲ್ ಹ್ಯಾಂಡಲ್ ನಾಡ್ ಬರ್ತಾರೆ.